ನಾನು ಕ್ರೈಸ್ತ ಧರ್ಮದವನಾದರೂ ಕೂಡ ಭಜನೆ ಹೇಳಬಲ್ಲೆ. ಬಿಜೆಪಿಯ ಎಲ್ಲರೂ ಕೂಡ ಕಲಿತದ್ದು ಕ್ರೈಸ್ತ ಸಂಸ್ಥೆಗಳಲ್ಲಿ, ಅವರು ಮಾತನಾಡಲು ಕೂಡ ಕಲಿತದ್ದು ನಮ್ಮ ಸಂಸ್ಥೆಗಳಲ್ಲಿ ಎಂದು ಎಸ್ಡಿಪಿಐ ರಾಷ್ಟ್ರೀಯ ಕಾರ್ಯದರ್ಶಿ ಅಲ್ಫಾನ್ಸೋ ಫ್ರಾಂಕೋ ಗುಡುಗಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮತಾಂತರ ನಿಷೇಧ ಮಸೂದೆ ಹಿಂಪಡೆಯಲು ಆಗ್ರಹಿಸಿ ಎಸ್ಡಿಪಿಐ ಪ್ರತಿಭಟನೆ ನಡೆಸಿತ್ತು. ಈ ವೇಳೆ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಕ್ರೈಸ್ತರ ಬಗ್ಗೆ ಕಣ್ಣನ್ನ ತೆರೀತಾ ಇಲ್ಲ, ಬಿಜೆಪಿಯಂತೂ ನಮ್ಮನ್ನ ಉಗ್ರಗಾಮಿಗಳಂತೆ ನೋಡ್ತಾ ಇದೆ. ಈಗಲೂ ಕ್ರೈಸ್ತ ಸಂಸ್ಥೆಗಳಲ್ಲಿ ಸೀಟು ಕೊಡಿಸಲು ಬಿಜೆಪಿ ರಾಜಕಾರಣಿಗಳು ಸಿಸ್ಟರ್ಗಳ ಕೈಕಾಲು ಹಿಡಿತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಕ್ರೈಸ್ತ ಸಂಸ್ಥೆಯ ಮೇಲೆ ದಾಳಿ ಮಾಡಿದ ಬಜರಂಗದಳ ಶ್ರೀರಾಮ ಸೇನೆಯ ಪುಂಡ ಯುವಕರು ನಿಮ್ಮ ಶಾಲೆಯಲ್ಲಿ ಗಣಪತಿ ಹಬ್ಬ ಯಾಕೆ ಮಾಡಲ್ಲ ಎಂದು ಕ್ರೈಸ್ತ ಸಂಸ್ಥೆಯ ಮುಖ್ಯಸ್ಥರನ್ನ ಪ್ರಶ್ನಿಸಿದ್ದಾರೆ. ಅದೇ ಕಲ್ಲಡ್ಕ ಪ್ರಭಾಕರ್ ಭಟ್ ಶಾಲೆಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾರಾ? ಇದನ್ನ ನಿಮಗೆ ಕೇಳಬಹುದಲ್ವಾ ಎಂದು ಗುಡುಗಿದ ಅವರು, ಹಿಂದೆ ಚರ್ಚ್ಗೆ ದಾಳಿ ಮಾಡಿದವರು ಯಾರೂ ಉಳಿಯಲಿಲ್ಲ ಎಂದಿದ್ದಾರೆ. ಆ ಮನೆಗಳಿಗೆ ನಾನು ಊಟಕ್ಕೆ ನಮ್ಮನ್ನು ಕೇಳುವಂತಹ ಕಾಂಗ್ರೆಸ್ ಸರ್ಕಾರ ಕೂಡ ಕಣ್ಣನ್ನು ತೆಗಿತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಅಂತೂ ನಮ್ಮ ಕಡೆ ನೋಡೋದೇ ಇಲ್ಲ, ನಮ್ಮನ್ನು ಉಗ್ರಗಾಮಿಗಳಿಗೆ ನೋಡ್ತಾ ಇದ್ದಾರೆ. ಈ ಭಾರತೀಯ ಜನತಾ ಪಾರ್ಟಿಯವರು ಎಲ್ಲರೂ ಕಲ್ತದ್ದು ಕ್ರೈಸ್ತರ ಸಂಸ್ಥೆಗಳಲ್ಲಿ, ಇವರು ಮಾತಾಡ್ಲಿಕ್ಕೆ ಕಲ್ತದ್ದು ನಮ್ಮ ಸಂಸ್ಥೆಗಳಲ್ಲಿ. ಇವತ್ತು ಕೂಡ ಕ್ರೈಸ್ತ ಸಂಸ್ಥೆಗಳಲ್ಲಿ, ಕಾಲೇಜುಗಳಲ್ಲಿ ಸೀಟ್ ಕೊಡ್ಲಿಕ್ಕೆ ಸಿಸ್ಟರ್ಗಳ ಕೈಕಾಲು ಹಿಡಿತಾ ಇದ್ದಾರೆ. ನಿಮ್ಮ ಧರ್ಮದ ಬಗ್ಗೆ ನಾವು ಮಾತಾಡ್ತೀವಿ, ನಿಮ್ಮ ಸಂಸ್ಕಾರದ ಬಗ್ಗೆ, ನಿಮ್ಮ ಸಂಸ್ಕೃತಿಯ ಬಗ್ಗೆ, ನಿಮ್ಮ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತೀವಿ. ಇವತ್ತು ಯಾವ ಬಜರಂಗದಳದ ಎಲ್ಲರನ್ನು ಹೇಳ್ತಾ ಇಲ್ಲ, ಕೆಲವಲ್ಲಿ ಇದ್ದಾರೆ ನೋಡಿ ಪುಂಡ್ರು, ಅವರಿಗೆ ಭಜನೆ ಹೇಳಿಕೆ ಬರ್ತಾ ಅಲ್ಫೋನ್ಸ್ ನಾನು ಹುಟ್ಟು ಕ್ರೈಸ್ತ ನಾನು ಶುಕ್ಲಂ ಭರತನಂ ವಿಷ್ಣು ಶಶಿವರ್ಣಂ ಚತುರ್ಭುಜ ಕುಂದೇಂದು ತುಷಾರ ಹಾರದವಳ ಯಾ ವೀಣಾವರದಂಡ ಮಂಡಿದ ಕರ, ಇಂಥ ಪದಗಳನ್ನು ಚಾಚು ಚಪ್ಪು ಹೇಳಬಲ್ರಿ ನಾನು. ಈಗ ನಿನ್ನೆಲ್ಲ ಮೊನ್ನೆ ಒಂದು ಕ್ರೈಸ್ತ ಸಂಸ್ಥೆಯ ಕನ್ಯಾ ಸ್ತ್ರೀಯರ ಮೇಲೆ ದಾಳಿ ಮಾಡಿ ಹೇಳ್ತಾ ಇದ್ದಾರೆ ಬಜರಂಗದಳ ಶ್ರೀರಾಮ ಸೇನೆಯ ಪುಂಡ ಯುವಕರು. ನೀವು ಕ್ರಿಸ್ಮಸ್ ಆಚರಿಸುವುದು ಓಕೆ, ಗಣಪತಿ ಇಲ್ಲ ಯಾಕೆ? ಗಣಪತಿ ನಮ್ಮ ಕ್ರೈಸ್ತ ಶಾಲೆಯಲ್ಲಿ ಮಾಡಬೇಕು, ಪೂಜೆ ಮಾಡಬೇಕು, ಇವರು ಕೇಳೋರು ಯಾರು? ಕಲ್ಲಂಕದ ಡಾಕ್ಟರ್ ಪ್ರಭಾಕರ ಭಟ್ಟ ಶಾಲೆಯಲ್ಲಿ ಕ್ರಿಸ್ಮಸ್ ಆಚರಣೆ ಮಾಡ್ತಾರಾ? ಇದನ್ನು ಕೇಳಬಹುದಲ್ಲ ನಿಮ್ಗೆ, ಯಾಕೆ ನೀವು ಕೇಳಲ್ಲ? ಹಾಗೆ ಇನ್ನಿತರ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಸಂಸ್ಥೆಗಳಿಗೆ ಕ್ರಿಸ್ಮಸ್ ಆಚರಣೆ ಮಾಡ್ತಾ ಇಲ್ವಾ? ಮಾಡ್ತಾರೆ. ಮಾಡುದಿಲ್ವಾ? ಮಾಡುವುದಿಲ್ಲ. ಅವರು ನೀವು ಬಜರಂಗದಳ ಶ್ರೀರಾಮ ಸೇನೆ ಹಿಂದೂ ಸಂಸ್ಕಾರ ಇವರಲ್ಲಿ ಕೇಳಬಹುದಲ್ರಿ? ನಿಮ್ಗೆ ತಮ್ಮಿಲ್ವಾ? ನಿಮ್ಗೆ ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಕ್ರೈಸ್ತ ಮುಖಂಡ ರಾಯ್ ಕ್ಯಾಸ್ಟಿಲಿನೋ, ಮತಾಂತರ ಕಾಯ್ದೆ ಬರುವ ಅಗತ್ಯ ಏನಿತ್ತು? ಅಂಬೇಡ್ಕರ್ ರಚಿಸಿದ ಸಂವಿಧಾನದಲ್ಲಿ ಧರ್ಮ ಪ್ರಚಾರ ಮಾಡಲು ಅವಕಾಶವಿದೆ. ಕ್ರೈಸ್ತ ಅಂದ್ರೆ ಸೇವೆಗೆ ಹೆಸರುವಾಸಿ, ಧರ್ಮ ಜಾತಿ ನೋಡದೆ ಸೇವೆ ಮಾಡ್ತೇವೆ. ಇತ್ತೀಚೆಗೆ ನಮ್ಮ ಜನಸಂಖ್ಯೆ ಕಡಿಮೆಯಾಗಿದೆಯೇ ವಿನಃ ಹೆಚ್ಚಾಗಲಿಲ್ಲ. ನಾವು ಮತಾಂತರ ಮಾಡಿದರೆ ಈವರೆಗೆ 2% 40% ಏರಿಕೆ ಆಗ್ತಾ ಇತ್ತು ಎಂದರು. ಅಸಂವಿಧಾನಿಕವಾದ ಒಂದು ಕಾಯ್ದೆಯನ್ನು ಜಾರಿ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ನೋಡ್ತಾ ಇದೆ. ಆದರೆ ಈ ಕಾಯ್ದೆ ಬರುವ ಅಗತ್ಯ ಏನಿತ್ತು? ಯಾಕಂದ್ರೆ ಈಗ ತಾನೇ ನಮ್ಮ BR ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಮತಾಂತರದ ಬಗ್ಗೆ, ನಮ್ಮ ಮತ ಚಲಾಯಿಸುವ ಬಗ್ಗೆ, ನಮ್ಮ ಮತವನ್ನು ಪ್ರಚಾರ ಮಾಡುವ ಬಗ್ಗೆ ಎಲ್ಲ ಇನ್ನೂ ಆ ಸಂವಿಧಾನದಲ್ಲಿದೆ. ಅದರ ಪ್ರಕಾರ ನಾವು ಕ್ರೈಸ್ತರು ಸಂವಿಧಾನಬದ್ಧವಾಗಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಹಕ್ಕುಗಳನ್ನು ಮತ್ತು ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಪಾಲಿಸ್ತಾ ಇದ್ದೇವೆ. ನಾವು ಮತಾಂತರ ಮಾಡುವುದಾದ್ರೆ ನಮ್ಮ ಕಾರ್ಯಗಳಿಂದ, ಶಿಕ್ಷಣದಿಂದ, ವೈದ್ಯಕೀಯ ಸೇವೆಯಿಂದ, ಸಮಾಜ ಸೇವೆಗಳಿಂದ ಮತಾಂತರ ಮಾಡುವುದಾದ್ರೆ ಬಹುಶಃ ಈವರೆಗೆ ಅದು 2% ಇದ್ದದ್ದು 30-40% ಆಗಬೇಕಿತ್ತು.